ಶಾಸಕರು ಸೇರಿ ಎಲ್ಲ ಅಧ್ಯಾಪಕರು ಪೋಷಕರು ಸೇರಿದ್ರೆ ಮಾತ್ರ ಸಾಧ್ಯ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ, ಪೂರ್ತಿ ಸಹಕಾರವನ್ನು ಕೊಡ್ತೀವಿ. ಟೀಚರ್ಗಳು ಹಾಕಿ ಸ್ವಲ್ಪ ನಾನು ಹೇಳ್ತಿದ್ದೇನೆ 4-5 ವರ್ಷ ಟೀಚರ್ಗಳನ್ನು ಮಾಸ್ಟರ್ಗಳನ್ನು ಬಾರಿ ಹತ್ತಿರದಿಂದ ಕಂಡಿದ್ದೇನೆ. ಅವರು ಸ್ವಲ್ಪ ಹೆಚ್ಚಿನ ಸಹಕಾರಗಳನ್ನು ಕೊಡ್ತಾ ಇದ್ದೀನಿ. ಇಲ್ಲಾಂದ್ರೆ ಇಲ್ಲಿ ಅಂತಲ್ಲ, ನಾನು ಸಹಕಾರಗಳಿದ್ದಲ್ಲಿ ಖಂಡಿತ ಮಕ್ಕಳು ಒಳ್ಳೆಯ ರೀತಿಯಾಗಿ ಅಭಿಪ್ರಾಯ ಅದು ಇಲ್ಲಿ ನಡೀತಾ ಇದೆ ಅಂತ ಕೂಡ ನಾನು ಭಾವಿಸ್ತೇನೆ. ಅವಕಾಶಗಳಿದೆ. ಎಲ್ಲದು ಪಾಟಿಂಗ್ ಆಗಿದೆ, ಸ್ವಲ್ಪ ಎನ್ಕ್ರೋಚ್ಮೆಂಟ್ ಇದ್ದೆಲ್ಲ ವೆಕೇಟ್ ಆಗಿದೆ. ಅವರೆಲ್ಲ ಕ್ಯಾಂಪಸ್ಸಿಗೆ ಒಳ್ಳೆ ಮುಂದಿನ ದಿವಸ ಒಂದು ಮಾದರಿ ಶಾಲೆ ಆಗಿದೆ. ಎಲ್ಲಿಗೂ ಸಮಾಹಾರ ಸೇರಿ ಮಕ್ಕಳಿಗೆ ಮಾತ್ರ ಒಳ್ಳೆ ಕೆಲಸ ಮಾಡುವಂತ ಶಕ್ತಿ ಕೊಟ್ಟು, ಆರೋಗ್ಯ ಕೊಟ್ಟು, ಮನಸ್ಸು ಕೊಟ್ಟು ದೇವರು ಕೊಡಿ ಅಂತ ಅಲ್ಲಿ ಹೋಗ್ಬೋದು. ಈಗ 10 ಗಂಟೆ ನೋಡಿ ಅಂತ ಏನೈತಿ ಹೇಳ್ತೀಯ ನಾನು